ಕತೆ ಭರವಸೆ. ಒಂದು ಚಳಿಗಾಲದ ರಾತ್ರಿಯಲ್ಲಿ ಒಬ್ಬ ಶ್ರೀಮಂತ ಯುವಕ ದಾರಿಯಲ್ಲಿ ನಡೆದು ಬರ್ತಿರ್ತಾನೆ. ಅದೇ ದಾರಿಯಲ್ಲಿ ಒಬ್ಬ ಬಡ ಮುದುಕನನ್ನು ನೋಡ್ತಾನೆ. ಆತ ತುಂಬ ಚಳಿಯಲ್ಲಿ ನಿಂತಿರೋದನ್ನು ನೋಡಿ ಆ ಯುವಕ, ಏನು ತಾತ, ನಿನಗೆ ಚಳಿ ಆಗ್ತಿಲ್ವಾ? ಈ ತಡರಾತ್ರಿಯಲ್ಲಿ ಇಷ್ಟೊಂದು ಚಳಿ ಇರುವಾಗ ಒಂದು ಕೋಟು ಸಹ ಆಗ್ತಾ ಇದ್ದೀಯಲ್ಲ ಅಂದು ಹೇಳಿದ ಕೂಡಲೇ ಮುದುಕ ಹೇಳ್ತಾನೆ, ನನ್ನ ಹತ್ರ ಇಲ್ಲಪ್ಪ, ಇದ್ದಿದ್ರೆ ಹಾಕೋತಾ ಇದ್ದೆ. ಹಾಗಂದಾಗ ಬೇಜಾರಿಂದ ಯುವಕ ಹೇಳ್ತಾನೆ, ಇರು, ಈಗಲೇ ನನ್ನ ಮನೆಗೆ ಹೋಗಿ ನಿನಗೊಂದು ಕೋಟ್ ತರ್ತೇನೆ ಅಂತ ಹೇಳ್ತಾನೆ. ಹಾಗಂದ ಕೂಡಲೇ ಮುದುಕಂಗೆ ತುಂಬಾ ಖುಷಿ ಆಗುತ್ತೆ. ಆತ ಖುಷಿಯಿಂದ ಇಲ್ಲೇ ಇರ್ತೀನಪ್ಪ, ಇಲ್ಲೇ ಇರ್ತೀನಿ ಅಂಥೇಳಿ ಕಾಯ್ತಾ ಇರ್ತಾನೆ. ಮನೆಗೆ ಹೋದ ಆ ಯುವಕ ಅವನ ಕಾರ್ಯದಲ್ಲಿ ನಿರತನಾಗಿ ಆತ ಮುದುಕನನ್ನು ಮರೆತೇ ಹೋಗ್ತಾನೆ. ಬೆಳಗ್ಗೆ ಆತನಿಗೆ ನೆನಪಾಗತ್ತೆ. ಗಡಿಬಿಡಿಯಿಂದ ಒಂದು ಕೋಟನ್ನು ತೆಗೆದುಕೊಂಡು ಆ ಮುದುಕನ ಬಳಿ ಓಡಿ ಹೋಗ್ತಾನೆ. ಆ ಸ್ಥಳದಲ್ಲಿ ರಾತ್ರಿಯಿಂದ ಕಾಯ್ತಿದ್ದಂತಹ ಮುದುಕ ಚಳಿ ತಡೆಯಲಾರದೆ ಸತ್ತು ಬಿದ್ದಿರ್ತಾನೆ. ಹಾಗೂ ಅವನ ಕೈನಲ್ಲಿ ಒಂದು ಚೀಟಿ ಇರುತ್ತೆ. ಅದರಲ್ಲಿ ಹೀಗೆ ಬರೆದಿತ್ತು, ನನ್ನ ಬಳಿ ಬೆಚ್ಚನೆಯ ಬಟ್ಟೆಗಳು ಇಲ್ಲದಿದ್ದಾಗ ಚಳಿಯನ್ನು ಎದುರಿಸುವ ಆತ್ಮಸ್ಥೈರ್ಯ ಬಲವಾಗಿತ್ತು. ಯಾವಾಗ ನೀನು ಬಟ್ಟೆಗಳನ್ನು ಕೊಡುವ ಭರವಸೆ ಕೊಟ್ಟೆಯೋ ಆ ಭರವಸೆ ನನ್ನ ಆತ್ಮಸ್ಥೈರ್ಯವನ್ನು ಕಸಿದುಕೊಂಡು ಬಿಡ್ತು. ಇದರ ಅರ್ಥ, ನಿಮ್ಮಿಂದ ಮಾತನ್ನು ಉಳಿಸಿಕೊಳ್ಳಲು ಆಗದೇ ಇದ್ದ ಮೇಲೆ ಯಾರಿಗೂ ಭರವಸೆಯನ್ನು ಕೊಡಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮಗೆ ಏನೂ ಅಲ್ಲದೆ ಇರಬಹುದು, ಆದರೆ ಕೆಲವರಿಗೆ ಆ ಭರವಸೆಯೇ ಎಲ್ಲವೂ ಆಗಿರುತ್ತೆ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.